ಆಂಬ್ಯುಲೆನ್ಸ್ ಹತ್ತಿದ್ರೆ ನನಗೆ ಬೇರೇನೂ ಕಾಣೋದಿಲ್ಲ, ಒಂದು ಉಸಿರನ್ನು ಉಳಿಸುವಂಥ ಕೆಲಸ ಅಷ್ಟೇ ನನ್ನ ಧ್ಯೇಯ. ಸುಮಾರು 8 ಗಂಟೆಯಲ್ಲಿ ಚೆನ್ನೈಯನ್ನು ತಲುಪಿದ್ದಾರೆ. 840ಕ್ಕೂ ಅಧಿಕ ಕಿಲೋಮೀಟರ್ಗಳನ್ನು ವೇಗವಾಗಿ ತಲುಪಿದ್ದಾರೆ. ಇವರು ಯಂಗ್ಸ್ಟರ್ ಮಾತ್ರ ಅಲ್ಲ, ಚಿರ ಯುವಕ, ಜೊತೆಗೆ ಒಂದಷ್ಟು ಯುವಕರ ಪಡೆಯನ್ನ ಕಟ್ಟಿಕೊಂಡಿರುವಂಥದ್ದು, ಒಂದು ಆತ್ಮೀಯ ಗೆಳೆಯರಿದ್ದಾರೆ, ಎಲ್ಲ ಇದ್ದಾರೆ. ಆದ್ರೆ ಕೇವಲ ಮೋಜು ಮಸ್ತಿ ಮಾತ್ರ ಮಾಡ್ತಾ ಇಲ್ಲ, ಅದರ ಜೊತೆಗೆ ಒಂದಷ್ಟು ಸಾಮಾಜಿಕ ಕಳಕಳಿಯನ್ನ ಈ ತಂಡ ಹೊಂದಿದೆ ಅಂತ ಹೇಳಲಿಕ್ಕೆ ಬಹಳ ಖುಷಿ ಆಗ್ತದೆ. ಈ ತಂಡವನ್ನ ತಾವೀಗ ನೋಡ್ತಾ ಇದ್ರಿ. ಈ ತಂಡದ ಒಬ್ಬ ಸಾಧಕನನ್ನ ಮಾತನಾಡಿಸಬೇಕು. ಇವರ ಸಾಧನೆಯ ಹಿಂದಿರುವವರು ಬಹಳಷ್ಟು ಜನ. ವೀರ ಕೇಸರಿ ಫ್ರೆಂಡ್ಸ್ ಬಳ್ಳಮಂಜ ಮಚ್ಚಿನ ಇಲ್ಲಿಯ ಆಂಬ್ಯುಲೆನ್ಸ್ ಚಾಲಕರಾಗಿರುವಂಥ ದೀಕ್ಷಿತ್ ಅವರ ವಿಶೇಷ ವರದಿಯನ್ನು ಮಾಡೋದಕ್ಕಾಗಿ ನಾವೀಗ ಬಳ್ಳಮಂಜಕ್ಕೆ ಬಂದಿದ್ದೇವೆ. ಆಂಬ್ಯುಲೆನ್ಸ್ ಹತ್ತಿದ್ರೆ ನನಗೆ ಬೇರೇನೂ ಕಾಣೋದಿಲ್ಲ, ಒಂದು ಉಸಿರನ್ನು ಉಳಿಸುವಂಥ ಕೆಲಸ ಅಷ್ಟೇ ನನ್ನ ಧ್ಯೇಯ, ಅದೊಂದೇ ನನ್ನ ಗುರಿ ಅನ್ನುವಂತಹ ನಿಟ್ಟಿನಲ್ಲಿ ಯೋಚನೆಯನ್ನ ಮಾಡ್ತಾ ಮಂಗಳೂರಿನಿಂದ ಬೆಂಗಳೂರಿಗೆ, ಬೆಂಗಳೂರಿನಿಂದ ಪಾಂಡಿಚೇರಿಗೆ, ಪಾಂಡಿಚೇರಿಯಿಂದ ಚೆನ್ನೈಗೆ ಒಂದು ಮಗುವನ್ನು ಉಳಿಸುವಂತ ಸಲುವಾಗಿ ನಿರಂತರವಾಗಿ ಒತ್ತಡದ ನಡುವೆ ಸುಮಾರು 8 ಗಂಟೆಯಲ್ಲಿ ಚೆನ್ನೈಯನ್ನ ತಲುಪಿದ್ದಾರೆ. 840ಕ್ಕೂ ಅಧಿಕ ಕಿಲೋಮೀಟರ್ಗಳನ್ನ ವೇಗವಾಗಿ ತಲುಪಿದ್ದಾರೆ. ಅದರ ಜೊತೆಗೆ 1.5 ಗಂಟೆ, ಸುಮಾರು 9.5 ಗಂಟೆ ಯಾಕೆ ತೆಗೆದುಕೊಂಡಿದ್ದಾರೆ ಅಂತ ಹೇಳಿದ್ರೆ, ಮಧ್ಯದ 1.5 ಗಂಟೆ ಎಲ್ಲ ಹಾಸ್ಪಿಟ್ಲ್ಗಳಲ್ಲಿ ಒಳ ಹೋಗೋದು, ಹೊರಗೆ ಬರೋದು, ಅಲ್ಲಿ ಚೆಕ್ ಮಾಡೋದು, ಪರೀಕ್ಷೆ ಮಾಡೋದು, ಇಂಥದ್ದೆಲ್ಲ ಆಗಿವೆ ಅನ್ನುವಂಥದ್ದು. ಈ ಬಗ್ಗೆ ಮಾತನಾಡಿಸೋದಕ್ಕೆ ನಮ್ಮ ವೇಗದೂತ ಆಂಬ್ಯುಲೆನ್ಸ್ ಚಾಲಕ, ಜೊತೆಗೆ ನಮ್ಮ ಊರಿನ ಅಥವಾ ವಿಟ್ಲದ ಒಂದು ಮಗುವನ್ನ ಉಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೋರಾಟವನ್ನ ಸಂಘಟಿಸಿದಂತ ದೀಕ್ಷಿತ್ ನಮ್ಮ ಜೊತೆಗಿದ್ದಾರೆ. ದೀಕ್ಷಿತ್, ನಿಮ್ಮ ಕಾರ್ಯಕ್ಕೆ ಅಭಿನಂದನೆಯನ್ನ ಸಲ್ಲಿಸ್ತಾ, ನಿಮ್ಮ ಇಂತಹ ಒಂದು ಶ್ಲಾಘನೀಯ ಕೆಲಸವನ್ನ ಮೆಚ್ಚಿಕೊಳ್ಳುತ್ತಾ, ಏನು ಘಟನೆ ಅಂದ್ರೆ ಆ ಮಗುವಿಗೆ ಏನಾಗಿತ್ತು, ನೀವು ನಿಮ್ಮ ಆಂಬ್ಯುಲೆನ್ಸ್ ನಲ್ಲಿ ಇಷ್ಟೊಂದು ವೇಗವಾಗಿ ಹೋಗೋದಕ್ಕೆ ಕಾರಣ ಆಗಿದ್ದೇನು, ಮತ್ತು ನಿಮಗೆ ಮೊದಲಿಗೆ ವಿಟ್ಲದ ಒಂದು ಪೇಷಂಟ್ ಅಲ್ವಾ, ನಿಮಗೆ ಹೇಗೆ ಕರೆ ಬಂತು ಅಂತ? ನನಗೆ ಸಂಜೀವಿನಿ ಮಡವು ಸಂಜೀವಿನಿ ಕಡೆಯಿಂದ ಕರೆ ಬಂತು. ಹೀಗೆ ಅತ್ತವರ KMCಯಲ್ಲಿ ಈ ಥರದೊಂದು ಪೇಷಂಟ್ ಇದೆ, ಇದನ್ನು ಪಾಂಡಿಚೇರಿಗೆ ಶಿಫ್ಟ್ ಮಾಡಬೇಕು ಅಂತ ಫಸ್ಟಿಗೆ ಹೇಳಿದ್ರು ಅವರು. ಆಮೇಲೆ ಪಾಂಡಿಚೇರಿಗೆ ಬೇಡ, ಅತ್ತವರ KMC ಕಡೆಯಿಂದ ನಮ್ಮ MG ರೋಡ್ ಬೆಂಗಳೂರು ಮಣಿಪಾಲ್ ಹಾಸ್ಪಿಟ್ಲಿಗೆ ರೆಫರ್ ಮಾಡಿದ್ದಾರೆ, ಹಾಗೆ ಅಲ್ಲಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದರು. ಹಾಗೆ ನಾವು ಶನಿವಾರ 3 ಗಂಟೆಗೆ ಅತ್ತವರ KMCಯಿಂದ ಬಿಟ್ಟಿದ್ದೇವೆ. ಅಲ್ಲಿಂದ ಬಿಟ್ಟು ಸಂಜೆ ಇಲ್ಲಿಗೆ ಮಣಿಪಾಲಕ್ಕೆ ರೀಚ್ ಆಗಿದ್ದೇವೆ. ಅಲ್ಲಿ ಟ್ರೀಟ್ಮೆಂಟ್ ಮಾಡಿ, ಅಲ್ಲಿ ಅವ್ರದ್ದು ಇವ್ರು ಸ್ವಲ್ಪ ಪಾಪದವರು, ಅವ್ರದ್ದು ಅಮೌಂಟು ತುಂಬ ಜಾಸ್ತಿ ಇತ್ತು. ಒಂದು ಬ್ಲಡ್ ಚೆಕಪ್ಗೆ 21,000 ಕಟ್ಟಿ, ಸ್ವಲ್ಪ ಹೊತ್ತಾದ್ಮೇಲೆ 90,000 ಕಟ್ಟಿ, ಮತ್ತು ನಾಳೆ 10 ಲಕ್ಷ ಕಟ್ಟಬೇಕು ಅಂತ ಹೇಳಿದರು ಅವರು. ಆದ ಕಾರಣ ಇವರು ಗಾಬರಿಕೊಂಡು ಫಸ್ಟಿಗೆ ನೀವು ಇಲ್ಲಿ ಅಡ್ಮಿಟ್ ಮಾಡ್ಕೊಳ್ತಾರೆ, ನೀವು ಹೋಗಿ ಅಂತೇಳಿ ನನ್ನನ್ನು ಬಿಟ್ಟಿದ್ರು. ನಾನೊಂದು 25 ಕಿಲೋಮೀಟರ್ ದೂರ ಬಂದಿದ್ದೆ. ಆದಮೇಲೆ ನೀವು ಪಾಂಡಿಚೇರಿಗೆ ಶಿಫ್ಟ್ ಮಾಡಲಿಕ್ಕಿದೆ, ನೀವು ತಕ್ಷಣ ರಿಟರ್ನ್ ಬರಬೇಕು ಅಂತ ಹೇಳಿದರು. ಹಾಗೆ ನಾನು ಅವತ್ತು ಶನಿವಾರ ಆದ ಕಾರಣ ಬೆಂಗಳೂರಲ್ಲಿ ತುಂಬ ಟ್ರಾಫಿಕ್, ಹೋಗ್ಬೇಕಾದ್ರೆ ನಮಗೆ ಸೈರನ್ ಇರ್ತದೆ, ಖಾಲಿ ಗಾಡಿ ಇರುವಾಗ ಸೈರನ್ ಹಾಕ್ಲಿಕ್ಕೆ ಇರುವುದಿಲ್ಲ. ಹಾಗಾಗಿ ಆದಷ್ಟು ಬೇಗ ನಾನು ಅಲ್ಲಿಗೆ ಮಣಿಪಾಲಕ್ಕೆ ರೀಚ್ ಆಗಿದ್ದೇನೆ. ಆದ ನಂತರ ಸರಿಸುಮಾರು 1 ಗಂಟೆ ಹೊತ್ತಿಗೆ ನಮಗೆ ಪೇಷಂಟನ್ನು ಕೊಟ್ಟಿದ್ದಾರೆ ನೈಟ್. ಆದಮೇಲೆ ಪಾಂಡಿಚೇರಿ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ವಿ, ತಮಿಳ್ನಾಡು. ಅಲ್ಲಿ ಪೇಷಂಟನ್ನು ತಗೊಳ್ತೇವೆ ನಾವು, ಆದರೆ ಜಾಸ್ತಿ ಚಿಕಿತ್ಸೆ ಬೇಕು ಅಥವಾ ಸೀರಿಯಸ್ ಆಯಿತು ಅಂತ ಇದ್ದರೆ ನೀವು ಚೆನ್ನೈಗೆ ಶಿಫ್ಟ್ ಮಾಡಬೇಕಾಗ್ತದೆ, ಇಲ್ಲಿ ಪೇಷಂಟನ್ನು ಹುಷಾರು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರು. ಆಗ ಇವರು ಕೇಳಿದರು, ಏನು ಚೆನ್ನೈಗೆ ಹೋಗ್ಬೋದಾ ಅಂತ. ಅಲ್ಲಿಂದ ಹೋಗ್ಬೇಕಾದ್ರೂ ಸಹ ತುಂಬ ದೂರ ಇದೆ, ಮತ್ತು ನನಗೆ ಮಗುವನ್ನು ನೋಡುವಾಗಲೇ ಬೇಜಾರಾಗ್ತಿತ್ತು, ಕಣ್ಣೆಲ್ಲ ಹಳದಿ ಆಗಿತ್ತು, ಮತ್ತು ಲಿವರ್ನ ಸಮಸ್ಯೆ. ಹಾಗೆ ನಾನು ಬರ್ತೇನೆ, ಹೋಗುವ ಅಂತ ಹೇಳಿದೆ. ಆದ ಕಾರಣ ಬೆಳಿಗ್ಗೆ ಅಷ್ಟೊತ್ತರಲ್ಲಿ ನಾವು ಚೆನ್ನೈ ಸಹ ರೀಚ್ ಆಗಿದ್ದೇವೆ. ಈಗ ಅಲ್ಲಿ ಚಿಕಿತ್ಸೆ ಪಡಿತಿದೆ ಮಗು. ಒಂದು ಮಗುವನ್ನು ಉಳಿಸುವಂತ ಕಾರ್ಯವನ್ನ ಮಾಡಿದ್ರಿ, ಚೆನ್ನೈಯಲ್ಲಿ ಚಿಕಿತ್ಸೆ ಪಡಿತಾ ಇದೆ. ಈಗ ಏನಾದ್ರು ನಿಮ್ಗೆ ಅಪ್ಡೇಟ್ಗಳಿದಾವ, ಹೇಗಿದ್ದಾರೆ ಏನು? ಆ ಮನೆಯವರು ಫೋನ್ ಮಾಡ್ತಾ ಇದ್ದಾರಾ? ಈಗ ಫೋನ್ ಮಾಡಲಿಲ್ಲ, ಯಾರು ಸಹ ಮಾಡಲಿಲ್ಲ. ನಾನು ಸಹ ಅವರಿಗೆ ಕಾಂಟ್ಯಾಕ್ಟ್ ಮಾಡಲಿಲ್ಲ, ಅಂದರೆ ಅವರ ಮನೆಯವ್ರದ್ದು ನಂಬರ್ದಿಲ್ಲ ನಮಗೆ, ಅವರ ಫ್ರೆಂಡ್ಸ್ಗಳದ್ದೇ ನಂಬರ್ ಇದ್ದಿದ್ದು, ಕಾಂಟ್ಯಾಕ್ಟ್ ಅವ್ರದ್ದು ಇಲ್ಲ ನನಗೆ. ಆದರೆ ಈಗ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಹೇಳುವಂಥ ಒಂದು ಮಾಹಿತಿ ಇದೆ. ಎಷ್ಟು ಒತ್ತಡ ಇರುತ್ತೆ? ಈಗ ನೀವು ಮೊನ್ನೆ ಎಷ್ಟು ಒತ್ತಡದಲ್ಲಿ ಹೋಗಿದ್ರಿ, ಅಂದ್ರೆ ಒಂದು ಕಡೆ ನಿಮ್ಮ ಆಂಬ್ಯುಲೆನ್ಸ್ನ ಒಂದು ಸಿಚುವೇಶನ್ ನೋಡ್ಬೋದು ಹೇಗಿದೆ, ವೇಗವಾಗಿ ಹೋಗಬೇಕು, ವೇಗವಾಗಿ ತಲುಪಬೇಕು, ಇದಕ್ಕೆ ಟ್ರಾಫಿಕ್ನಲ್ಲಿ ಎಷ್ಟು ತೊಂದರೆಗಳಾಗ್ತವೆ. ಈಗ ಬಹಳಷ್ಟು ಮಂದಿ ಆಂಬ್ಯುಲೆನ್ಸ್ಗೆ ಸೈಡೇ ಕೊಡೋದಿಲ್ಲ ಅಂತಿದೆ. ತುಂಬ ಒತ್ತಡ ಇದೆ. ಕೆಲವರು AC ಹಾಕೊಂಡು ಕಾರಲ್ಲಿ ಹೋಗ್ತಾರೆ, ಮೊಬೈಲಲ್ಲಿ ಇಯರ್ಫೋನ್ ಇಟ್ಕೊಂಡು ಮಾತಾಡ್ತಾರೆ, ಅವರಿಗೆ ನಮ್ಮ ಸೈರನ್ ಅವರಿಗೆ ಕೇಳೋದಿಲ್ಲ.
ಅವರು ನೋಡಿದ್ರೆ ಮಾತ್ರ ಗೊತ್ತಾಗ್ತದೆ, ಸೈಡೇ ಕೊಡುದಿಲ್ಲ. ನಾವು ಎಷ್ಟು ಹಾರ್ನ್ ಹಾಕಿದ್ರು ಸೈರನ್ ಇದ್ರು ಅವ್ರಿಗೆ ಗೊತ್ತಾಗುದಿಲ್ಲ. ಅವರು ನೋಡಿ ಮಾತ್ರ ತಿಳ್ಕೊಳ್ತಾರೆ. ಅಂತವರಿಗೆ ಒಂದು ಸೂಚನೆ, ಗ್ಲಾಸ್ ಅಲ್ಲಿ ಮಿರರ್ ಅಲ್ಲಿ ನೋಡಿಕೊಂಡ್ರೆ ನಮ್ಮಂತವರಿಗೆ ಹೆಲ್ಪ್ ಆಗ್ತದೆ. ಯಾರ ಜೀವ ಉಳಿಸಕ್ಕೆ ನಮ್ಮ ಜೀವ ಬಿಟ್ಟು ನಾವು ಚಾಲನೆ ಮಾಡ್ತಾ ಇರ್ತೇವೆ, ಅದು ತುಂಬಾ ಪ್ರಯೋಜನ ಬೀಳ್ತದೆ. ಕರ್ನಾಟಕ ಆಂಬುಲೆನ್ಸ್ನವರು ತುಂಬಾ ಹೆಲ್ಪ್ ಮಾಡಿದ್ದಾರೆ ರೋಡ್ ಕ್ಲಿಯರ್ ಮಾಡಿಕೊಡ್ಲಿಕ್ಕೆ. ಇಲ್ಲಿ ಗುಂಡಿ ಆಗಿರ್ಬೋದು, ಮತ್ತೆ ಸಕಲೇಶ್ಪುರ ಆಗಿರ್ಬೋದು, ಕುಣಿಗಲ್, ಹಾಸನ, ಇಲ್ಲೆಲ್ಲ ನಮ್ಗೆ ಆಂಬುಲೆನ್ಸ್ ಎಲ್ಲೆಲ್ಲಿ ಟ್ರಾಫಿಕ್ ತುಂಬಾ ಜಾಮ್ ಇದೆ ಅಲ್ಲೆಲ್ಲ ಬೇರೆ ಆಂಬುಲೆನ್ಸ್ ನವರು ಬಂದು ರೋಡ್ ಎಲ್ಲ ಕ್ಲಿಯರ್ ಮಾಡಿ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಹಾಗೆಲ್ಲ ಫ್ರೆಂಡ್ಸ್ಗಳು ಮತ್ತೆ ತುಂಬಾ ಜನ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಮತ್ತೆ ಈಗ ತುಳುನಾಡ ತುಳುನಾಡ ಪೊರ್ಲು ಅಂತ ಹೇಳುವವರು ಒಂದು QR ಕೋಡ್ ಹಾಕಿ ಮಗುವಿಗೆ ಹೆಲ್ಪಿಗೋಸ್ಕರ ಅಭಿಯಾನ ಮಾಡ್ತಿದ್ದಾರೆ. ಆದಷ್ಟು ಅವರಿಗೆ ಹಣ ಸಂಗ್ರಹ ಮಾಡ್ಲಿಕ್ಕೆ ಎಲ್ಲರೂ ಸಹಕಾರ ಮಾಡ್ಬೇಕು ಅಂತ ನಮ್ಮ ವೀರಕೇಸರಿ ತಂಡದಿಂದ ನಾವೊಂದು ವಿನಂತಿಸಿಕೊಳ್ಳುದು. ಈಗ ವೀರ ಕೇಸರಿ ಫ್ರೆಂಡ್ಸ್ ಬಳ್ಳಮಂಜ, ಓಕೆ, ಒಂದು ತಂಡ. ಹೌದು. ಆಂಬ್ಯುಲೆನ್ಸ್ ಅನ್ನೇ ಇಳಿಸ್ಬೇಕು, ಆಂಬ್ಯುಲೆನ್ಸ್ ನಲ್ಲಿ ಒಂದು ಸೇವೆಯನ್ನ ಕೊಡಬೇಕು ಅಂತ ಯೋಚನೆ ಮಾಡಿದ್ ಯಾಕೆ? ಅದು ನಮಗೆ ಕೊರೋನಾ ಬಂದ ಟೈಮಲ್ಲಿ ನಮ್ಮೂರಲ್ಲಿ ಕೊರೋನಾ ಬಂದವರು ತುಂಬಾ ಜನ ಇದ್ರು. ಹಾಗೆ ಆ ಟೈಮಲ್ಲಿ ನಮಗೆ ಇಲ್ಲಿ ಆ ಕೊರೋನಾ ಟೈಮಲ್ಲಿ ಆಂಬುಲೆನ್ಸ್ಗಳೇ ಇರಲಿಲ್ಲ. ಯಾವ್ಯಾವ್ದು ರಿಕ್ಷಾದಲ್ಲಿ ಅಥವಾ ಬೇರೆ ಕಾರ್ಗಳಲ್ಲಿ ತಗೊಳ್ಳುವಂತ ಪರಿಸ್ಥಿತಿ ಬಂದಿತ್ತು. ಅದಕ್ಕೋಸ್ಕರ ನಮ್ಮ ಊರಲ್ಲಿ ನಮ್ಮದೇ ಒಂದು ಗಾಡಿ ಇದ್ರೆ ನಮ್ಮ ಊರಿನವರಿಗೆ ತುಂಬಾ ಹೆಲ್ಪ್ ಆಗ್ತದೆ. ಮತ್ತೆ ಪಾಪದವರು ಇರ್ತಾರೆ, ಬೇರೆ ಆಂಬುಲೆನ್ಸ್ ಅವರಿಗೆ ಜಾಸ್ತಿ ಅಮೌಂಟ್ ಕೊಡಬೇಕು, ನಮ್ಮ ಆಂಬುಲೆನ್ಸ್ಗೆ ತುಂಬಾ ಕಮ್ಮಿ ಅಮೌಂಟ್. ಆದ ಕಾರಣ ಎಲ್ಲರಿಗೆ ಹೆಲ್ಪ್ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ವೀರಕೇಸರಿ ಇಂಥ ಒಂದು ನಿರ್ಧಾರವನ್ನು ಕೈಗೊಂಡಿದೆ. ಎಷ್ಟು ಜನ ಇದ್ದೀರಿ ತಂಡದಲ್ಲಿ? ನಾವು ತುಂಬಾ ಜನ 10-100 ಜನ ಇದ್ದೇವೆ. ಹೇಗೆ ಈ ಒಂದು ನಿರ್ಧಾರ ತೆಗೆದುಕೊಳ್ಳಿಕ್ಕೆ ವೀರ ಕೇಸರಿ ಫ್ರೆಂಡ್ಸ್ ಹುಟ್ಟಿಕೊಂಡಿದ್ದು ಹೇಗೆ? ಚಿಕ್ಕದಿರುವಾಗ ಒಂದು ಮ್ಯಾಚ್ ಗೀಚ್ ಎಲ್ಲ ಮಾಡಿ ಆನಂತರ ನೀವು ಚಿಕ್ಕದಿರುವ? ಹೌದು, ಅಂದ್ರೆ ನಾವು ಚಿಕ್ಕ ಇದಿರುವಾಗ ಮ್ಯಾಚ್ ಎಲ್ಲ ಮಾಡಿ ನಂತರ ಒಂದು ಸಂಘ ಮಾಡುವಂತ ಆಯ್ತು. ಹಾಗೆ ಹುಟ್ಟಿಕೊಂಡು. ಹೌದು. ಏನ್ ಹೇಳ್ತೀರಿ? ಅದೇ ಸರ್, ಅದೇ ನಾವು ಮತ್ತೆ ಬಂದದ್ದು. ಮೊದ್ಲು ಇವರೇ ಅದಕ್ಕೆ ಇದು ಮಾಡಿದ್ರು ಫಸ್ಟಿಗೆ. ಸಂಘ ಸ್ಥಾಪಿಸಿದ್ದೇ ಇವರು ಫಸ್ಟಿಗೆ. ಅಶೋಕ್ ನೌಡ ಮತ್ತು ದೀಕ್ಷಿತ್ ಇವರು, ಸುನಿಲ್, ಪುಷ್ಪಕ್ ಇವರೆಲ್ಲ ಹಾಗೆ. ದೀಕ್ಷಿತ್, ಈಗ ನೀವು ಸಂಘ ಸ್ಥಾಪನೆ ಮಾಡಿದ್ರಿ, ಅವತ್ತು ಕ್ರಿಕೆಟ್ ಆಡ್ಲಿಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ರಿ. ಇವತ್ತು ನಿಮ್ಮ ಹಾಗೆ ಚಿಕ್ಕವರಿದ್ದಾಗ ನೀವು ಆರಂಭಿಸಿದಲ್ಲ ಕ್ರಿಕೆಟ್ ಆಡ್ಲಿಕ್ಕೆ, ಆ ಚಿಕ್ಕವರನ್ನೇ ಒಂದು ಉಳಿಸುವಂತ ಪ್ರಯತ್ನ ಮಾಡಿದಿರಿ. ಆ ಒಂದು ಕ್ರಿಕೆಟ್ ಆಡುವ ಹುಡುಗ, ಚಿಕ್ಕ ಹುಡುಗ, ಅವನ ಜೀವ ಉಳಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀರಿ. ಇಲ್ಲಿ ತನಕ ವೀರ ಕೇಸರಿ ಫ್ರೆಂಡ್ಸ್ ಬಳ್ಳಮಂಜ ಈ ಆಂಬ್ಯುಲೆನ್ಸ್ ನಲ್ಲಿ ಎಷ್ಟು ಜೀವವನ್ನ ಉಳಿಸಿದ್ದೀರಿ? ತುಂಬಾ ಉಳಿಸಿದ್ದೇವೆ, ತುಂಬಾ ಉಳಿಸಿದ್ದೇವೆ ಸರ್. ಓಕೆ, ಅದರಲ್ಲಿ ಕೆಲವೊಂದು ಮೇಜರ್ ಘಟನೆಗಳನ್ನ ನೆನಪಿಸ್ಕೋಬಹುದಾ? ನೆನೆಸಿಕೊಳ್ಬಹುದು. ನಮ್ಮ ಮಡಂತ್ಯಾರ್ ಬಸವನಗುಡಿ ಹತ್ತಿರ ಒಂದು ಬೈಕ್ ಬಸ್ಸಿಗೆ ಹೊಡೆದು ಆಕ್ಸಿಡೆಂಟ್ ಆಗಿತ್ತು. ಆ ಸಂದರ್ಭದಲ್ಲಿ 10-60 ಜನ ನಿಂತಿದ್ರು. ಮಾಧವ ಅಂತ ಹೇಳುವವನು, ಯಾದವ್ ಅಂತ ಹೇಳುವವನು ಒಬ್ಬ ಹುಡುಗ ಆಕ್ಸಿಡೆಂಟ್ ಆಗಿತ್ತು. ಅವನಿಗೆ ಇಲ್ಲಿ ಒಂದು ಪೆಟ್ಟಾಗಿ ತುಂಬಾ ಅಂದ್ರೆ ಅವನು ಅನ್ಕೋನ್ಶಿಯಸ್ ಸ್ಥಿತಿಯಲ್ಲಿದ್ದ. ಆ ಟೈಮಲ್ಲಿ ಅಷ್ಟು ಜನ ಇದ್ರು. ನಾವು ಮತ್ತೆ ಬರ್ತೇವೆ ನೀವು ಹೋಗಿ ಅಂತ ಹೇಳಿದವರು ಬಿಟ್ಟರೆ ಆಂಬುಲೆನ್ಸ್ಗೆ ಹತ್ತಿದವರು ಯಾರಿಲ್ಲ. ಏಜೆಗೆ ಒಬ್ಬನೇ ಕರ್ಕೊಂಡು ಹೋಗಿದ್ದು ನಾನು. ಅದು ಒಂದು ಕೈಯಲ್ಲಿ ಡ್ರೈವಿಂಗ್ ಮಾಡಿಕೊಂಡು, ಅಂದ್ರೆ ಸಂಜೆ ಹೊತ್ತಲ್ಲಿ ಆಗಿದೆ. ಸಂಜೆ ಹೊತ್ತಲ್ಲಿ ನಂತೂರಲ್ಲಿ ತುಂಬಾ ಟ್ರಾಫಿಕ್ ಇರುತ್ತೆ. ಒಂದು ಕೈಯಲ್ಲಿ ಅವನನ್ನು ಹೀಗೆ ಹಿಡ್ಕೊಂಡು ಒಂದು ಕೈಯಲ್ಲಿ ಡ್ರೈವಿಂಗ್ ಮಾಡ್ಕೊಂಡು ಹೋಗಿದ್ದು. ತುಂಬಾ ಕಷ್ಟಪಟ್ಟಿದ್ದೇನೆ. ಆದ ಕಾರಣ ಯಾರಾದ್ರೂ ಆಕ್ಸಿಡೆಂಟ್ ಆದಾಗ ಯಾರು ಇಲ್ಲ ಅಂದ್ರೆ ಯಾರಾದ್ರೂ ಮುಂದೆ ಬಂದು ಒಂದು ಆಂಬುಲೆನ್ಸ್ ಅಲ್ಲಿ ಕೂತ್ರೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಈ ಮುಖಾಂತರ ಕೇಳ್ಕೊಳ್ತೇನೆ. ಆಂಬ್ಯುಲೆನ್ಸ್ ಇರುತ್ತೆ, ಡ್ರೈವಿಂಗ್ ಮಾಡ್ಲಿಕ್ಕೆ ಜನ ಇರ್ತಾರೆ. ಆ ಒಂದು ಪೇಷಂಟ್ ಅನ್ನ ಹಿಡ್ಕೊಳ್ಳಿಕ್ಕೆ ಅಥವಾ ಪೇಷಂಟ್ ನ ನೆರವಿಗೆ ಬರೋದಕ್ಕೆ ಒಬ್ರು ಬೇಕು ಅಂತಲ್ವಾ? ಹೌದು. ಈಗ ಕೆಲವು ಕಡೆ ಈಗ ನಾವು ಘಟನೆ ನೋಡಿದ್ವಿ. ಈಗ ನರಹರಿ ಪರ್ವತದ ಹತ್ರ ಇರ್ಬೋದು, ಬೇರೆ ಕಡೆ ಎಲ್ಲ ಒಬ್ರು ಬಿದ್ದಿರ್ತಾರೆ, ಬಹಳಷ್ಟು ಜನ ಬಂದು ನೋಡ್ತಾ ಇರ್ತಾರೆ, ಯಾವುದೇ ಸಹಾಯಕ್ಕೆ ಧಾವಿಸುವುದಿಲ್ಲ. ಅಂತದ್ದೇನಾದ್ರೂ ಆಗ್ತಾ ಇದೆಯಾ? ಆಗಿದೆ, ತುಂಬಾ ಆಗಿದೆ. ನೋಡಿಕೊಂಡು ಮುಟ್ಟಿದ್ರೆ ನನಗೆಲ್ಲಿ ಕೇಸ್ ಆಗ್ತದೆ ಅಂತ ಹೇಳುವಂತ ಒಂದು ಆಲೋಚನೆ ಅವರಲ್ಲಿ ಇರ್ತದೆ. ಮತ್ತೆ ಬಂದ್ರೆ ನನ್ನ ಕೆಲಸ ಬಿಟ್ಟು ನಾನು ಬರ್ಬೇಕಲ್ಲ, ಅಲ್ಲಿ ಬಂದ್ರೆ ತುಂಬಾ ಹೊತ್ತಾಗ್ತದೆ ಅಂತ ಹೇಳುವಂತ ಆಲೋಚನೆ ಇರ್ತದೆ. ಅದು ಈಗಲೂ ಇದೆಯಾ? ಇದು ಕೆಲವರು, ಆದ್ರೆ ಕೆಲವರು ಮಾತ್ರ, ಕೆಲವರು ನೋಡಿದ ತಕ್ಷಣ ಬರ್ತಾರೆ. ಕೇಸ್ ಆಗ್ತದ? ಇಲ್ಲ, ಆಗುದಿಲ್ಲ ಸರ್. ಏನು ಮುಖದ ಕೇಸ್ ಯಾರಿಗೆ ಸಹ ಆಗಲ್ಲ, ಬಂದವರಿಗೆ ಯಾರಿಗೆ ಸಹ ಕೇಸ್ ಆಗುದಿಲ್ಲ. ಯಾರಿಗೆ? ಯಾರಿಗೂ ಯಾರು ಸಹ ಬಂದು ಹೆಲ್ಪ್ ಮಾಡ್ಬೋದು, ಕೇಸ್ ಯಾರಿಗೆ ಸಹ ಆಗುದಿಲ್ಲ. ನಿಮ್ಮನ್ನ ಮತ್ತೆ ಮಾತಾಡಿಸ್ತೇನೆ. ಈ ತಂಡದಲ್ಲಿ ಇದ್ದೀನಿ ಅನ್ನೋದಕ್ಕೆ ಎಷ್ಟು ಖುಷಿ ಇದೆ? ತುಂಬಾ ಖುಷಿ ಇದೆ, ತುಂಬಾ ಖುಷಿ ಇದೆ, ತುಂಬಾ ಖುಷಿ ಇದೆ. ಒಳ್ಳೆ ಖುಷಿ ಇತ್ತು. ಓಕೆ ಸರ್, ತಂಡದ ಯಂಗ್ಸ್ಟರ್ಸ್ ಬಗ್ಗೆ ಏನ್ ಹೇಳ್ತೀರಿ? ತೊಂದರೆ ಇಲ್ಲ, ತುಂಬಾ ಖುಷಿಯಿಂದ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಹ. ತುಂಬಾ ವೀರಕೇಸರಿ ತಂಡದಿಂದ ತುಂಬಾ ಜನರಿಗೆ ಸಹಾಯ ಕೂಡ ಮಾಡಿದ್ದೇವೆ ಅಮೌಂಟ್ ರೂಪದಲ್ಲಿ. ಓಕೆ, ತುಂಬಾ ಖುಷಿ ಇದೆ ಸರ್. ಖುಷಿ ಇದೆ ಸರ್, ತುಂಬಾ ಖುಷಿ ಇದೆ, ತುಂಬಾ ಖುಷಿ ಇದೆ ಸರ್, ತುಂಬಾ ಖುಷಿ ಇದೆ. ಖುಷಿ ನೋಡಿ, ಎಲ್ಲರಿಗೆ ಖುಷಿ ಇದೆ, ಜೊತೆಗೆ ಒಂದಷ್ಟು ನೆರವು ಕೂಡ ನೀಡಿದ್ದಾರೆ. ದೀಕ್ಷಿತ್, ಎಷ್ಟು ಜನರಿಗೆ ನೆರವಾಗುವಂತ ಕೆಲಸ ಮಾಡಿದೆ? ತುಂಬಾ ಜನಕ್ಕೆ ಮಾಡಿದ್ದೇವೆ, ಇನ್ನೂ ಸಹ ಮಾಡ್ಬೇಕಂತ ಇದ್ದೇವೆ. ಯಾರಿಗಾದ್ರೂ ಒಂದು ಮನೆಯಲ್ಲಿ ಯಾರಿಲ್ಲ, ವೃದ್ಧರಿದ್ದಾರೆ, ಅಂತವರಿಗೆ ನೆರವು ಮಾಡ್ಬೇಕಂತ ಇದ್ದೇವೆ. ಇನ್ನು ಮುಂದಿನ ದಿನಗಳ ಎಲ್ಲರನ್ನು ಜನ ಒಟ್ಟು ಮಾಡಿಸಿ ಅದಕ್ಕೊಂದು ವೀರಕೇಸರಿ ಮುಖಾಂತರ ಒಂದು ಏನಾದ್ರೂ ಹೆಲ್ಪ್ ಆಗುತ್ತಿದ್ರೆ ಎಲ್ಲರೂ ಸಹಾಯ ಮಾಡ್ಬೇಕು ಅಂತ ನಾವು ಕೇಳ್ಕೊಳ್ಳೋದು. ನ್ಯೂಸ್ ಬಂತು, ದ ಫಾಸ್ಟೆಸ್ಟ್ ಡ್ರೈವರ್
ಆಂಬ್ಯುಲೆನ್ಸ್ ಅಲ್ಲಿ ಓಡಿಸಿ ಒಂದು ಮಗುವನ್ನ ಉಳಿಸಿದ್ದಾರೆ ಮತ್ತೆ ಏನ್ ಹೇಳ್ತೀರಿ? ದೇವರ ದಯ, ನಿಮ್ಮ ಎಲ್ಲ ಹಿರಿಯರ ಆಶೀರ್ವಾದ ಅಂತ ಹೇಳ್ಬೋದು ಅಷ್ಟೇ. ಈ ಒಂದು ವಿಶೇಷ ಕಾರ್ಯಕ್ರಮವನ್ನ ಅಥವಾ ಇವರನ್ನ ಸಂದರ್ಶನ ಮಾಡ್ಲಿಕ್ಕೆ ಒಂದು ಕಾರಣ ಇದೆ. ಇವರೊಬ್ಬರ ಸಂದರ್ಶನ ಅಲ್ಲ, ಆಂಬ್ಯುಲೆನ್ಸ್ ಓಡಿಸುವಂತಹ ಎಲ್ಲ ಆ ಚಾಲಕರಿಗೂ ಕೂಡ ನಾವು ಒಂದು ಸೆಲ್ಯೂಟ್ ಅನ್ನ ಕೊಡ್ತಾ, ಬಹಳ ವಿಶೇಷವಾಗಿ ನಮ್ಮೂರಿನಲ್ಲಿ ಯಾವುದೇ ಇಂತಹ ಸಾಧನೆಗೆ ಅಥವಾ ಇಂತಹ ಒಂದು ಜೀವ ಉಳಿಸುವಂತ ಕೆಲಸ ಯಾವುದೇ ಆಂಬ್ಯುಲೆನ್ಸ್ ಚಾಲಕ ಮಾಡಿದ್ರು ಕೂಡ ನಿಮ್ಮತ್ತ ಬಂದು ನಿಮ್ಮನ್ನ ಪರಿಚಯ ಮಾಡಿಕೊಡುವಂತ ಕೆಲಸವನ್ನ ಸುದ್ದಿ ನ್ಯೂಸ್ ಮಾಡುತ್ತೆ ಅಂತ ಹೇಳ್ತಾ, ವೀರಕೇಸರಿ ಫ್ರೆಂಡ್ಸ್ ಬಳ್ಳಮಂಜದ ದೀಕ್ಷಿತ್ ಅವರ ಮಾಡಿರುವಂತಹ ಈ ಸಾಧನೆ ಮತ್ತು ಒಂದು ಉಸಿರನ್ನ ಅಂದ್ರೆ ಒಂದು ಭವಿಷ್ಯವನ್ನ ಉಳಿಸಿದಂತ ಕೆಲಸವನ್ನ ಮಾಡಿದ್ದಾರೆ. ಚಿಕ್ಕ ಮಕ್ಕಳು ಅಂತ ಹೇಳಿದ್ರೆ ದೇಶದ ಭವಿಷ್ಯ, ದೇಶದ ಭವಿಷ್ಯವನ್ನ ಉಳಿಸುವಂತ ಕೆಲಸದಲ್ಲಿ ನಿರತರಾಗಿದ್ದಾರೆ. ಅದರ ಜೊತೆಗೆ ನಿಮಗೀಗ ಕೆಲವು ಸಲ ಈಗ ನಿನ್ನೆ ಹೋದ್ರಿ ಅಂತ ಫೈನಾನ್ಸ್ ಪ್ರಾಬ್ಲಮ್ ಅಂತ ಆಗೋದಿಲ್ವಾ? ಫೈನಾನ್ಸ್ ಫಾರ್ಮ್ ಆಗುದಿಲ್ಲ. ನಮ್ಮ ವೀರಕೇಸರಿ ಅಧ್ಯಕ್ಷರಿದ್ದಾರೆ ಅಶೋಕ್ ನಾಯ್ಡು ಅಂತ ಹೇಳಿ, ಏನಾದ್ರು ಅವರಿಗೆ ಫೋನ್ ಮಾಡಿದ್ರೆ ಇಮಿಡಿಯೇಟ್ ಸ್ಪಂದನೆ ಸಿಗುತ್ತೆ. ಮತ್ತೆ ನಮ್ಮ ಸುನಿಲ್ ಇದ್ದಾನೆ, ಎಂತ ಇದ್ರು ಸಹ ಅವನು ಸ್ಪಂದನೆ ಕೊಡ್ತಾರೆ. ಏನೇ ಪ್ರಾಬ್ಲಮ್ ಇದ್ರೆ ಅವರಿಗೆ ನಾನು ಕಾಲ್ ಮಾಡ್ತೇನೆ, ಫಸ್ಟ್ ಆಗಿ ಅವರಿಗೆ ಮಾಡೋದು ನಾನು ಕಾಲ್. ಏನಿದ್ರೆ ಅವರು ಹೆಲ್ಪ್ ಮಾಡ್ತಾರೆ. ಈಗ ನೀವು ಒಂದು ಲೆಕ್ಕಾಚಾರ, ಈಗ ಹೊರಡುವಾಗ 300 ಕಿಲೋಮೀಟರ್ ಅಂತ ಇರ್ತದೆ, ಅದು 1000 ಕಿಲೋಮೀಟರ್ ತನಕ ಹೋಗ್ತದೆ. ಆಗ ನಿಮಗೆ ಡೀಸೆಲ್ಗೆ ಅದಕ್ಕೆ ಇದಕ್ಕೆ ಎಲ್ಲ ನನ್ನ ಹತ್ರ ಎಲ್ಲ ಇದ್ರೆ ಅವರ ಹತ್ರ ನಾನು ಕೇಳ್ತೇನೆ, ಹೆಲ್ಪ್ ಮಾಡ್ತೇನೆ. ಅಂದ್ರೆ ನಮ್ಮ ಉದ್ದೇಶ ಮಗುವನ್ನು ಆಗ್ಲಿ ಯಾರೇ ಪೇಷಂಟ್ ಅನ್ನಾಗ್ಲಿ ಉಳಿಸುವಂತ ಉದ್ದೇಶ ಆಗಿರ್ತದೆ. ಆಗ ಹಿಂದೆ ಮುಂದೆ ನೋಡುವ ಆಲೋಚನೆ ಇಲ್ಲ. ಎಂತ ಇದ್ರು ನನ್ನ ಹತ್ರ ಇಲ್ಲದಿದ್ರೆ ಅವರಿಗೆ ಫೋನ್ ಮಾಡಿ ಅವರ ಹತ್ರ ಹಾಕಿಸ್ಕೊಳ್ತೇನೆ ನಾನು. ಇಮಿಡಿಯೇಟ್ ಆಗಿ ನಮ್ಮ ಅಧ್ಯಕ್ಷರಾಗ್ಲಿ ಇವರಾಗಿ ಹಾಕ್ತಾರೆ. ಪಾರ್ಟಿ ಹತ್ರ ಮತ್ತೆ ಕೇಳು. ಹೌದು, ಕೆಲವು ಪಾರ್ಟಿಗಳಿಗೆ ಅವರಾಗಿ ಕೊಡ್ತಾರೆ, ಇಲ್ಲಂತಿದ್ರೆ ಅವರೇ ಕೊಡ್ತಾರೆ, ಇಲ್ಲದ್ರೆ ನಾನು ಇವರ ಹತ್ರ ಕೇಳ್ಕೊಳ್ತೇನೆ. ಹಾಗೆ ಇದು ವೀರಕೇಸರಿ ಫ್ರೆಂಡ್ಸ್ ಬಳ್ಳಮಂಜ ತಂಡದ ವಿಶೇಷ ವರದಿ. ಒಂದು ದೀಕ್ಷಿತ್ ಅವರ ಸಾಧನೆಗೆ ಸೆಲ್ಯೂಟ್ ಅನ್ನ ಕೊಡ್ತಾ, ದೀಕ್ಷಿತ್ ಅವರು ಇನ್ನೂ ಕೂಡ ಬಹಳಷ್ಟು ಸಮಾಜಮುಖಿ ಕೆಲಸವನ್ನ ಮಾಡ್ಲಿ ಅಂತ ಹೇಳ್ತಾ, ವೀರಕೇಸರಿ ಬಳ್ಳಮಂಜ ತಂಡಕ್ಕೂ ಕೂಡ ಆಲ್ ದಿ ಬೆಸ್ಟ್ ಅನ್ನ ಹೇಳ್ತಾ, ಇಂತಹ ಕೆಲಸಗಳು ಮುಂದುವರಿಲಿ. ನಿಮ್ಮ ಅಧ್ಯಕ್ಷರಿರ್ಬೋದು, ನಿಮ್ಮ ಬೆಂಗಾವಲಾಗಿ ನಿಂತಿರುವಂತ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ, ವೀರಕೇಸರಿಯ ಇಂತಹ ಸಾಧನೆ ಮತ್ತಷ್ಟು ಜಾಸ್ತಿ ಆಗ್ಲಿ, ಸಮಾಜದಲ್ಲಿ ಬಹಳಷ್ಟು ಜನರ ಮುಖದಲ್ಲಿ ನಗು ಮೂಡಿಸುವಂತದ್ದು, ಬಹಳಷ್ಟು ಜನರ ಕೊರಗನ್ನ ನೀಗಿಸುವಂತ ಕೆಲಸವನ್ನ ವೀರಕೇಸರಿ ಮಾಡ್ಲಿ ಅಂತ ಹೇಳ್ತಾ, ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ ಧನ್ಯವಾದಗಳು ದೀಕ್ಷಿತ್. ಆಲ್ ದಿ ಬೆಸ್ಟ್ ನಿಮಗೆ. ಪಂಚೇಶ್ ಮತ್ತು ಹರ್ಷ ಜೊತೆಗೆ ದಾಮೋದರ ದೊಂಡೋಲೆ, ಸುದ್ದಿ ನ್ಯೂಸ್, ಬಳ್ಳಮಂಜ.